ಗಾಂಧಿ ಭಾರತ ಹಿರಿಯಡ್ಕ ಆಶ್ರಯದಲ್ಲಿ ಗಾಂಧಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ 10 ವರ್ಷ ಹಿನ್ನೆಲೆಯಲ್ಲಿ ಹಿರಿಯಡ್ಕ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ವಠಾರದಲ್ಲಿ ಗುರುವಾರ ಗಾಂಧಿ ಭಾರತ ಬೃಹತ್ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೆಪಿಸಿಸಿ ವಕ್ತಾರ ನಿಕೇತ್ ರಾಜ್ ಮೌರ್ಯ, ಜಾತ್ಯತೀತತೆ, ಸಮಾನತೆ, ಭ್ರಾತೃತ್ವ ತತ್ವಗಳ ಸಂವಿಧಾನವನ್ನು ದುರ್ಬಲಗೊಳಿಸಿ ಮನು ಸಂವಿಧಾನವನ್ನು ದೇಶಕ್ಕೆ ಬಲವಂತವಾಗಿ ಬಿತ್ತಿಸುವ ಹುನ್ನಾರ ನಡೆಯುತ್ತಿದೆ. ಮನು ಸಂವಿಧಾನದ ವಿರುದ್ಧದ ಅಸ್ತ್ರಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನು ರಕ್ಷಿಸುವುದೊಂದೇ ಉತ್ತರ ಎಂದರು. ಇವತ್ತು ನಾವೆಲ್ಲರೂ ಸಮಾನವಾಗಿ ಕೂತಿದ್ದೀವಿ. ಆದ್ರೆ 75 ವರ್ಷಗಳ ಹಿಂದೆ ನಾವು ಈ ತರ ಸಮಾನವಾಗಿ ಕೂತ್ಕೊಳ್ಳಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಜಾತಿಯವರು ಇಲ್ಲಿ, ಆ ಜಾತಿಯವರು ಅಲ್ಲಿ ಕೂತ್ಕೊಳ್ಬೇಕಾಗಿತ್ತು. ನಾವಿವತ್ತು ಸಮಾನವಾಗಿ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. 75 ವರ್ಷದ ಹಿಂದೆ ಎಲ್ರಿಗೂ ಸಮಾನವಾಗಿ ದೇವಾಲಯದ ಒಳಗಡೆ ಪ್ರವೇಶ ಇರಲಿಲ್ಲ. ಅಂಬೇಡ್ಕರ್ ಬರೆದ ಸಂವಿಧಾನ ನಮಗೆ ಸಮಾನತೆಯನ್ನು ಕೊಡ್ತು. ನಾವು ಸಮಾನವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂಬೇಡ್ಕರ್ ಬರೆದ ಸಂವಿಧಾನ ನಮಗೆ ಸಮಾನವಾದ ಅವಕಾಶ ಕೊಡ್ತು. ನಮ್ಮ ಮಕ್ಕಳು ಸಮಾನವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ವಿದ್ಯೆ ಕಲಿತಾ ಇದ್ದಾರೆ. ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಮಗೆ ಸಮಾನವಾದ ಅವಕಾಶ ಕೊಡ್ತು. ಹೀಗಾಗಿ ಇವತ್ತು ನಿಮ್ಮೂರೊಳಗಡೆ SP ಆಗಿ, IAS ಅಧಿಕಾರಿ ಹೋಗಿ, ಒಬ್ಬ MLA ಆಗಿ, ಒಬ್ಬ ಹಿಂದುಳಿದ ಜಾತಿಯವನು ಬರ್ತಾ ಇದ್ದಾನೆ, ಒಬ್ಬ SC ST ಬರ್ತಾ ಇದ್ದಾನೆ, ಒಬ್ಬ ಹೆಣ್ಣು ಮಗಳು ಕೂಡ ಸಮಾನವಾಗಿ ಅಧಿಕಾರವನ್ನು ಪಡೆಯೋದಕ್ಕೆ ಸಾಮರ್ಥ್ಯ ಹೊಂದಿದ್ದಾರೆ. ಇದಕ್ಕೆ ಕಾರಣ ಯಾವುದು ಅಂದ್ರೆ ಎದೆ ತಟ್ಟಿ ಹೇಳಬೇಕು, ಅದು ಅಂಬೇಡ್ಕರ್ ಬರೆದ ಸಂವಿಧಾನ. ಚಕ್ರವನ್ನ ತಿರುಗಿಸುವ ಮೂಲಕ ಸಮಾವೇಶವನ್ನು ಉದ್ಘಾಟಿಸಿದ ಮಾಜಿ ಸಚಿವ ಕೆ ಜಯಪ್ರಕಾಶ್ ಹೆಗ್ಡೆ ಮಾತನಾಡಿ, ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎನ್ನುವವರು ಸಂವಿಧಾನವನ್ನ ಓದಿಲ್ಲ, ಆ ಬಗ್ಗೆ ಮಾಹಿತಿಯೂ ಇಲ್ಲ. ಸಂವಿಧಾನ ಓದಿದ್ದರೆ ಈ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಸಂವಿಧಾನ ಬದಲಾವಣೆ ಸಾಧ್ಯವೂ ಇಲ್ಲ ಎಂದರು. ಮೊನ್ನೆ ಒಂದು ಸಂವಿಧಾನವನ್ನ ಬರೆದಿದ್ದಾರೆ ಅಂತ, ಅದು ಅವರಿಗೋಸ್ಕರ ಬರ್ಕೊಂಡಿರ್ಬೋದು, ನಮ್ಗಲ್ಲ. ನಮ್ಗೆ ಸಾಧ್ಯವಿಲ್ಲ ಅದು ಬರ್ಲಿಕ್ಕೆ. ನಾವು ಅದನ್ನು ಒಪ್ಲಿಕ್ಕೂ ಸಾಧ್ಯ ಇಲ್ಲ. ಹೇಗೆ ಒಪ್ಲಿಕ್ಕೆ ಸಾಧ್ಯ? ಇಷ್ಟು ಕಷ್ಟಪಟ್ಟು 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆಯಾಗಿ ನಡೆದಿದೆ. ಇದು ಚರ್ಚೆ ನಡೆದ ಮೇಲೆ ಈ ಸಂವಿಧಾನ 15 ದಿವಸದಲ್ಲಿ ಕೂತ್ಕೊಂಡು ಬರೆದು ಕೂಡಲೇ ನಾವು ಅದನ್ನು ಒಪ್ಕೊಳ್ತೇವಾ? ಅದು ಸಾಧ್ಯ ಆಗುವುದಿಲ್ಲ. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ಸಂವಿಧಾನವನ್ನು ಬದಲಾಯಿಸುವ ಪಿತೂರಿ ನಡೆಯುತ್ತಿದೆ. ಮನುಸ್ಮೃತಿ ಧೋರಣೆಯ ವಿರೋಧಿಗಳು ದೇಶದ ನಡುವೆ ಕಂದಕವನ್ನು ಸೃಷ್ಟಿಸುವುದಕ್ಕೆ ಮುಂದಾಗಿವೆ ಎಂದರು. ಹಿಂದೂ ರಾಷ್ಟ್ರ ಸಂವಿಧಾನ ತಯಾರಾಗಿದೆ ಅನ್ನುವಂಥ ವಿಚಾರದಡಿಯಲ್ಲಿ ಇವತ್ತು ಈ ರೀತಿಯ ಪ್ರಕ್ರಿಯೆಗಳು ಪ್ರಾರಂಭ ಆಗುವಂತ ಸಮಯದಲ್ಲಿ ಇವತ್ತು ನಮಗೆಲ್ಲ ನಮ್ಮ ಸಂವಿಧಾನ ರಕ್ಷಣೆಯನ್ನು ಕೊಟ್ಟಿದೆ. ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟಿದೆ. ಇವತ್ತು ನಾವೆಂದು ಈ ದೇಶದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಬೇಕಾಗಿದ್ರೆ ಇವತ್ತು ನಮ್ಮ ಸಂವಿಧಾನ ಮಾತ್ರ ಕಾರಣ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಸಂವಿಧಾನವನ್ನು ಉಳಿಸುವಂತ ಕೆಲಸಕಾರವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಅದಕ್ಕೆ ಕಟಿಬದ್ಧರಾಗಿ ಇರಬೇಕು. ಒಂದು ವೇಳೆ ಅವಕಾಶ ಬಂದ್ರೆ 2ನೇ ಸ್ವಾತಂತ್ರ್ಯ ಹೋರಾಟ ಮಾಡುವಂತ, ನಮ್ಮ ಸಂವಿಧಾನವನ್ನು ಉಳಿಸುವಂತ ಹೋರಾಟ ಕೂಡ ನಾವು ತಯಾರಾಗಿರ್ಬೇಕು ಅನ್ನುವಂತ ರೀತಿಯಲ್ಲಿ ಉಲ್ಲೇಖವನ್ನು ಮಾಡಿಕೊಂಡು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡಬೂರು, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು, ಮುಖಂಡರಾದ ಮುನಿಯಾಲು ಉದಯ್ ಶೆಟ್ಟಿ, ಪ್ರಸಾದ್ ರಾಜ್ ಕಾಂಚನ್, ದಿನೇಶ್ ಹೆಗ್ಡೆ ಮೊಳಹಳ್ಳಿ, ಗೋಪಾಲ್ ಪೂಜಾರಿ, ಎಂಎ ಗಫೂರ್, ಸುಧೀರ್ ಕುಮಾರ್ ಮುರೊಳ್ಳಿ, ಸಂತೋಷ್ ಕುಲಾಲ್, ವೆರೋನಿಕಾ ಕರ್ನೆಲಿಯೋ, ರಮೇಶ್ ಕಾಂಚನ್ ಮತ್ತಿತರರು ಪಾಲ್ಗೊಂಡಿದ್ದರು.